ಪಾಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಹೈಕೋರ್ಟ್ ಆದೇಶವನ್ನು ಮೀರಿ ಖಾಸಗಿ ಸಂಸ್ಥೆಗೆ ಕಾನೂನು ಬಾಹಿರವಾಗಿ ಜಾಗ ನೀಡಲು ನಿರ್ಣಯಿಸಿರುವ ವಿರುದ್ಧ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಶುಕ್ರವಾರ ನಡೆದಿದೆ. ರಾಜ್ಯ ಸರ್ಕಾರವು 2019ನೇ ಇಸವಿಯಲ್ಲಿ ಪಾಣಾಜೆ ಗ್ರಾಮದ ಸರ್ವೆ ನಂ. 79ರಲ್ಲಿ 1.15 ಎಕರೆ ಸರ್ಕಾರಿ ಜಮೀನನ್ನು ಪಂಚಾಯತ್ ಹೆಸರಲ್ಲಿ ಕಾಯ್ದಿರಿಸಿದ್ದು, ಪಾಣಾಜೆ ಗ್ರಾಮ ಪಂಚಾಯತ್ನ ಪ್ರಸ್ತುತ ಅಧ್ಯಕ್ಷರು ತನ್ನ ಸರ್ವಾಧಿಕಾರ ಧೋರಣೆಯಿಂದ ಪಂಚಾಯತ್ ಸದಸ್ಯರ ಪೂರ್ಣ ಒಪ್ಪಿಗೆ ಇಲ್ಲದೆ ಸದ್ರಿ ಜಾಗವನ್ನು ದಫನ ಜಾಗಕ್ಕೆ ನೀಡಲು ಕಳೆದ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರೆಂದು ಗ್ರಾಮಸ್ಥರು, ಪಂಚಾಯತ್ ಸದಸ್ಯರು, ಪ್ರಮುಖರು ಆರೋಪಿಸಿದ್ದಾರೆ. ಮಾಜಿ ಶಾಸಕ ಸಂಜೀವ ಮಠದೂರು ಮಾತನಾಡಿ, ಪಂಚಾಯತ್ ಹಿತದೃಷ್ಟಿ ನಮಗೆ ಮುಖ್ಯ. ಎಲ್ಲರೂ ಸರ್ಕಾರದ ಸವಲತ್ತು ಪಡೆಯಲು ಅರ್ಹತೆ ಹೊಂದಿದ್ದಾರೆ. ಪಂಚಾಯತ್ಗೆ ಆದ ಪಹಣಿಗೆಯಲ್ಲಿ ಖಾಸಗಿಯವರಿಗೆ ಜಾಗ ನೀಡುವುದು ಕಾನೂನುಬಾಹಿರವಾಗಿದೆ. ಇಒ ಅವರು ತನಿಖೆ ನಡೆಸಬೇಕು. ಕಾನೂನು ಬಾಹಿರ ನಿರ್ಣಯವನ್ನು ಅನೂರ್ಜಿತಗೊಳಿಸಬೇಕು ಎಂದು ಆಗ್ರಹಿಸಿದರು. ಪಂಚಾಯತ್ ಹೆಸರಲ್ಲಿ ಆದಂತ ಪಹಣಿಯನ್ನು ಯಾವುದೋ ಒಂದು ದಫನ ಭೂಮಿಗೋ ಯಾವುದೋ ಒಂದು ಮತದವರಿಗೆ ಕೊಡುವಂಥದ್ದು 100ಕ್ಕೆ 100 ಕಾನೂನು ಬಾಹಿರ ಅಂತ ಹೇಳಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಪಂಚಾಯತ್ ಹಿತದೃಷ್ಟಿಯೇ ನಮಗೆ ಮುಖ್ಯ ಅಂತ ಹೇಳ್ತಾ ಇದ್ದೇವೆ. ಪಂಚಾಯತ್ ಅಲ್ಲಿ ಇವತ್ತು ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಹಿಂದೂ ಇರ್ಬೋದು, ಬೌದ್ಧ ಇರ್ಬೋದು, ಎಲ್ಲರೂ ಒಂದೇ ರೀತಿಯಾಗಿ ಆ ಸರ್ಕಾರದ ಸವಲತ್ತನ್ನು ಪಡ್ಕೊಳ್ಬೇಕು. ಆ ದೃಷ್ಟಿಯಿಂದ ನಮ್ಮ ಯೋಚನೆಗಳು. ಅದಕ್ಕಾಗಿ ಇವತ್ತು ಪಾಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಆ ಒಂದು ದುರಾಡಳಿತ ಇರ್ಬೋದು, ಸರ್ವಾಧಿಕಾರಿ ಧೋರಣೆ ಇರ್ಬೋದು, ಅವರು ಮಾಡಿದಂಥ ಭ್ರಷ್ಟಾಚಾರ ಇರ್ಬೋದು, ಅವರು ಮಾಡಿದಂಥ ಜನವಿರೋಧಿ ನೀತಿ ಇರ್ಬೋದು, ಕಾನೂನು ಬಾಹಿರ ಚಟುವಟಿಕೆಗಳಿರ್ಬೋದು, ಇದಕ್ಕೆ ಇತಿಶ್ರೀ ಹಾಕಬೇಕು. ಇದರ ಬಗ್ಗೆ ಕಾನೂನಾತ್ಮಕವಾಗಿ ಇವತ್ತು ನಮ್ಮ ಇಒ ಅವರು ಈ ಪಂಚಾಯತಿನ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಏನಿವತ್ತು ಇಲ್ಲಿ ನಿರ್ಣಯ ಮಾಡಿದಾರೋ ಆ ಕಾನೂನು ಬಾಹಿರ ಪಂಚಾಯತಿನ ನಿರ್ಣಯವನ್ನು ಅನೂರ್ಜಿತಗೊಳಿಸಿ. ಧಾರ್ಮಿಕ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮಾತನಾಡಿ, ರಾಜಧರ್ಮ ಪಾಲಿಸುವ ಮೂಲಕ ಗ್ರಾಮ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದ್ದ ಅಧ್ಯಕ್ಷರು ಗ್ರಾಮ ಪಂಚಾಯತಿಗೆ ಕಾಯ್ದಿರಿಸಿದ ಜಾಗವನ್ನು ದಫನ ಭೂಮಿಗೆ ನೀಡಬೇಕು ಎಂದು ನಿರ್ಣಯ ಮಾಡಿರುವುದು ಗ್ರಾಮಸ್ಥರಿಗೆ ಮಾಡಿದ ದ್ರೋಹ. ಇದು ಅವರ ಸರ್ವಾಧಿಕಾರಕ್ಕೆ ಹಿಡಿದ ಕನ್ನಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜಧರ್ಮ ಪಾಲನೆಯ ಮುಖಾಂತರ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆಯಿಂದ ಕೆಲಸ ಮಾಡಬೇಕಾಗಿರತಕ್ಕಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತು ತಮ್ಮ ಸರ್ವಾಧಿಕಾರಿ ಧೋರಣೆಯ ಮುಖಾಂತರ ಪಂಚಾಯತಿಗೆ ಮೀಸಲಿಟ್ಟಿರತಕ್ಕಂತಹ ಜಾಗವನ್ನ ದಫನ ಭೂಮಿಗೆ ಅದನ್ನು ಕೊಡಬೇಕು ಅನ್ನುವಂತಹ ನಿರ್ಣಯವನ್ನ ಮಾಡಿ ಪಾಣಾಜೆಯ ಗ್ರಾಮಸ್ಥರಿಗೆ ದ್ರೋಹ ಬಗೆಯತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಇವತ್ತು ಒಂದು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಯಾವ ರೀತಿಯ ಕರ್ತವ್ಯವನ್ನ ನಿಭಾಯಿಸಬೇಕು ಅನ್ನುವುದನ್ನು ಬಿಟ್ಟು ರಾಜಧರ್ಮವನ್ನ ಪಾಲನೆ ಮಾಡದೆ ದ್ವೇಷ ಅಸೂಯೆಯ ರಾಜಕಾರಣದ ಮುಖಾಂತರ ಪಾಣಾಜೆಯಲ್ಲಿ ಸಂಘರ್ಷದ ವಾತಾವರಣ ಯಾವತ್ತೂ ಇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಭೂಮಿಯನ್ನ ಪಂಚಾಯತಿಗೆ ಸಂಬಂಧಿಸಿದಂತ ಭೂಮಿಯನ್ನ ಇವತ್ತು ದಫನ ಭೂಮಿಗೆ ಕೊಡಬೇಕು ಅನ್ನುವಂತ ನಿರ್ಣಯವನ್ನ ಮಾಡಿದ್ದಾರೆ. ಇದು ಅವರ ಸರ್ವಾಧಿಕಾರಿ ಧೋರಣೆಗೆ ಇರತಕ್ಕಂತಹ ಕನ್ನಡಿ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವುದಕ್ಕೆ. ಗ್ರಾಮಸ್ಥ ನಾರಾಯಣ ಪ್ರಕಾಶ್ ಮಾತನಾಡಿ, ಧರ್ಮಾಧಾರಿತ ರಾಜಕಾರಣ ಯಾವ ಪಕ್ಷದವರು ಮಾಡಿಲ್ಲ, ಎಲ್ಲರನ್ನೂ ಸಮಾನತೆಯಿಂದ ನೋಡಿದ್ದಾರೆ. ಸಂಜೀವ ಮಠದೂರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಾರಾಯಣ ಪೂಜಾರಿ ಅಧ್ಯಕ್ಷರಾಗಿದ್ದಾಗ 1.15 ಎಕರೆ ಜಾಗವನ್ನು ಪಂಚಾಯತ್ ಹೆಸರಲ್ಲಿ ಕಾಯ್ದಿರಿಸಲಾಗಿದೆ. ಈ ಜಾಗದಿಂದ ದಫನ ಭೂಮಿಗೆ ಪಂಚಾಯತ್ ಸದಸ್ಯರ ವಿರೋಧ ವ್ಯಕ್ತಪಡಿಸಿದರೂ ಅದನ್ನು ಕಡೆಗಣಿಸಿ ಒತ್ತಾಯ ಪೂರ್ವಕವಾಗಿ ಪಿಡಿಒ ಮೂಲಕ ಅಧ್ಯಕ್ಷರು ನಿರ್ಣಯ ಬರೆಯಿಸಿರುವುದು ಸಂವಿಧಾನ ವಿರೋಧಿ, ಸರ್ವಾಧಿಕಾರ ಧೋರಣೆಯಾಗಿದೆ. ಈ ನಿರ್ಣಯವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿದರು. ಪಂಚಾಯತ್ ಅಧ್ಯಕ್ಷರು ಸಂವಿಧಾನ ಪ್ರಕಾರ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಳ್ಬೇಕು. ಇದು ಸರ್ವಾಧಿಕಾರಿ ಧೋರಣೆ. ಒಬ್ಬರು ವಿರೋಧ ಇದ್ದರೂ ಸಹ ಅವರ ವಿರೋಧವನ್ನು ಕಡೆಗಣಿಸಿ, ಪಂಚಾಯತ್ ಸದಸ್ಯರ ವಿರೋಧವನ್ನು ಕಡೆಗಣಿಸಿ ಒಂದು ನಿರ್ಣಯ ಸಂಜೆ 5:45 ಗಂಟೆ 6 ಗಂಟೆಗೆ ರಾತ್ರಿ ತೆಗೊಳ್ಳೋದು ಪಿಡಿಒಯಲ್ಲಿ ಒತ್ತಾಯಪೂರ್ವಕವಾಗಿ ಬರಿಸು ಅಂತ ಹೇಳಿದ್ರೆ ಇದು ಸಂವಿಧಾನ ವಿರೋಧಿ, ಇದು ಸರ್ವಾಧಿಕಾರ ಧೋರಣೆ. ಯಾಕೆಂದ್ರೆ ಇಲ್ಲಿ ಈ ಮೊದಲು ನಮ್ಮ ಆಡಳಿತವೂ ಇತ್ತು, ಬೇರೆ ಬೇರೆ ಪಕ್ಷದ ಆಡಳಿತ ಇತ್ತು. ಆದರೆ ಇವು ಯಾವ ವ್ಯವಸ್ಥೆಗಳಿಲ್ಲ. ಕಳೆದ ಸಲ ರಾಜಕೀಯವಾಗಿ ಮಾತಾಡುತ್ತಿದ್ರೆ ಭಾಜಪದ ಆಡಳಿತ ಇತ್ತು. ಆಗ ಮಸೀದಿಗೂ
ಕೊಟ್ಟಿದ್ದಾರೆ. ನಾವೇನು ಧರ್ಮಾಧಾರಿತ ರಾಜಕಾರಣ ಇವತ್ತು ಯಾವತ್ತೂ ಮಾಡಲಿಲ್ಲ ಪಾಣಾಜಿ ಅವರು ಅಥವಾ ನಮ್ಮ ಪಕ್ಷವು ಯಾವುದೇ ಪಕ್ಷವು ಇಲ್ಲಿ ನಾವು ಮಾಡಲಿಲ್ಲ ಧರ್ಮಾಧಾರಿತ ರಾಜಕಾರಣ. ನಮ್ಮ ನಾರಾಯಣ ಪೂಜಾರಿ ಮಾಜಿ ಅಧ್ಯಕ್ಷರು ನಮ್ಮ ಶಾಸಕರ ಒಟ್ಟಿಗೆ ಸತತವಾಗಿ ಬೆನ್ನು ಹಿಡಿದು 1 ಎಕರೆ 15 ಸೆಂಟ್ ಜಾಗವನ್ನು ನಮ್ಮ ಪಂಚಾಯತಿಗೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಆಗ ಅವರಿಗೆ ಒಂದು ಪುನಃ ಧನ್ಯವಾದ ಹೇಳಬೇಕು, ಸಾರ್ವಜನಿಕರಿಗೆ ಗೊತ್ತಿರಬೇಕು. ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಏನಕ್ಕೆ ನಾವು ಸುಮ್ಮನೆ ಅಭಿವೃದ್ಧಿಯಲ್ಲಿ ಪರ ವಿರೋಧ ಅಂತ ಹೇಳಿ ಮಾತಾಡಿ ಕೂತು ಅದು ಮಾಡುವುದಲ್ಲ. ನಾವು ಒಳ್ಳೆದಕ್ಕೆ ಯಾವತ್ತೂ ಸಹಕಾರ ಕೊಡ್ತೇವೆ. ಇಲ್ಲಿ ನಾವು ಪಕ್ಷವನ್ನು ನೋಡುದಿಲ್ಲ, ಜಾತಿಯನ್ನು ನೋಡುದಿಲ್ಲ. ನಾವು ಜಾತಿ ನೋಡಿ ರಾಜಕಾರಣ ಮಾಡುದಿಲ್ಲ. ಇವತ್ತು ಜಾತಿ ನೋಡಿ ರಾಜಕಾರಣಕ್ಕೆ ಬರಲೂ ಇಲ್ಲ. ಧರ್ಮ ಆಧಾರಿತ ರಾಜಕಾರಣಕ್ಕೂ ಇವತ್ತು ಬರಲಿಲ್ಲ. ನಾವು ಸುಮ್ಮನೆ ಗ್ರಾಮಸ್ಥ ರಮಾನಂದ ರೈ ಮಾತನಾಡಿದರು. ಪ್ರತಿಭಟನೆಕಾರರು ಪಿಡಿಒಗೆ ಮನವಿ ಸಲ್ಲಿಸಿದರು. ಪಿಡಿಒಗೆ ನೀಡಿದ ಮನವಿಯಲ್ಲಿ ಪಾಣಾಜೆ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾಯ್ದಿರಿಸಿದ ಜಾಗವನ್ನು ಯಾವುದೇ ಧಾರ್ಮಿಕ ಕೇಂದ್ರಗಳಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ನೀಡಬಾರದು ಮತ್ತು ಹಿಂದಿನ ಸಾಮಾನ್ಯ ಸಭೆಯಲ್ಲಿ ಪಾಣಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ನಿರ್ಣಯವನ್ನು ರದ್ದುಗೊಳಿಸಬೇಕಾಗಿ ಗ್ರಾಮಸ್ಥರ ಮನವಿಯಲ್ಲಿ ತಿಳಿಸಲಾಗಿದೆ. ಇದಕ್ಕೆ ನ್ಯಾಯ ಸಿಗುವ ಹಾಗೆ ನೋಡಿಕೊಳ್ಳುವಂತಹ ಕೆಲಸ ನಮ್ಮ ಹಿರಿಯರು ಅವರ ಸಮ್ಮುಖದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಇದರ ಕೊನೆ ತನಕ ನಾನು ಇದರಲ್ಲಿ ಭಾಗವಹಿಸ್ತೇನೆ. ನನ್ನ ಸಪೋರ್ಟ್ ಯಾವಾಗಲೂ ಇದೆ ಅಂತೇಳಿ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತೂರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್, ಅನಿಲ್ ತೆಂಕಿಲ, ಪಾಣಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಶ್ರೀ, ಪಂಚಾಯತ್ ಸದಸ್ಯರಾದ ಭಾರತಿ ಭಟ್, ಸುಭಾಷ್ ರೈ, ಸಿ ಎಚ್ ಸುಲೋಚನಾ, ಮೋಹನ ನಾಯ್ಕ, ಪಾಣಾಜೆ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರೇಮ್ರಾಜ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾರಾಯಣ ಪೂಜಾರಿ, ಮಾಜಿ ಸದಸ್ಯರಾದ ರಘುನಾಥ ಪಾಟಾಳಿ, ಪಾಣಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಉಮೇಶ್ ರೈ, ಗಿಳಿಯಾಲು ಪುಷ್ಪಾವತಿ, ಯಶೋಧ ಉಡ್ಡಂಗಳ, ತಾ ಪಂ, ಮಾಜಿ ಅಧ್ಯಕ್ಷೆ ಸವಿತಾ ಎಂ ಜಿ, ನಿರ್ಪಳ್ಳಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಸಂತೋಷ್, ಸದಾಶಿವ ರೈ ಸೂರಂಬೈಲು, ಮಂಜುನಾಥ್ ಪೈ, ಸುಜಿತ್ ಕಜೆ, ಪ್ರದೀಪ್ ಪಾಣಾಜೆ ಸಹಿತ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂಪ್ಯ ಠಾಣೆಯ ಠಾಣಾಧಿಕಾರಿ ಸಹಿತ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತು ನಡೆಸಿದರು.